ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮಮತಾ ಕೋಟೆಯನ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತೊಂದು? ಸ್ಪೈಸ್ ಚಟ್ನಿ. ಚಟ್ನಿ, ಓಕೆ. ಮತ್ತೊಂದು ಮಿಂಟ್ ಮತ್ತೆ ಕೊರಿಯಾಂಡರ್ ಹಾಕೊಂಡು ಜ್ಯೂಸ್ ಮಾಡುವ. ಓಕೆ, ಒಂದು ಚಟ್ನಿ, ಇನ್ನೊಂದು ಜ್ಯೂಸ್ ಅಲ್ಲ. ಓಕೆ, ಗಮ್ಮತ್ತಾಗಿರ್ಬೋದು. ಚಳಿಗಾಲದಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ಕೋಲ್ಡೆಲ್ಲ ಹಾಕಿದ್ರೆ ಕುಡಿಬೇಕು. ಬಟ್ ನೀವು ಮಿಂಟ್ ಮತ್ತು ಇನ್ನೊಂದು ಏನು ಕೊರಿಯಾಂಡರ್ ಹಾಕಿ ಮಾಡುವಂಥದ್ದಲ್ಲ, ಗಮ್ಮತ್ತಿರ್ಬೋದು ಅಂತ ಕಾಣ್ತದೆ. ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಚಟ್ನಿ ಮಾಡೋದಾ, ಜ್ಯೂಸ್ ಮಾಡೋದಾ? ಚಟ್ನಿ. ಜ್ಯೂಸ್ ಕೊನೆಗೆ ಮಾಡಿದ್ದೀನಿ ಕುಡಿಯುವಂತಲ್ಲ. ಯಾವುದು ಚಟ್ನಿ ಹೇಳಿದ್ರೆ ನೀವು ಈಗ? ಸ್ಪೈಸ್ ಚಟ್ನಿ. ಸ್ಪೈಸಿ ಚಟ್ನಿ ಅಂದರೆ ಏನು ಸ್ಪೈಸಿ ಹಾಕ್ತಿದ್ದೀರ ಅದಕ್ಕೆ? ಅದಕ್ಕೆ ಗ್ರೀನ್ ಇದು ರೆಡ್ ಚಿಲ್ಲಿ ಮತ್ತು ಆನಿಯನ್ ಎಲ್ಲ ಹಾಕಿ. ಓಕೆ, ನಾರ್ಮಲ್ ಚಟ್ನಿ. ನೀವು ಅದಕ್ಕೆ ಸ್ಪೈಸಿಯಾಗಿ ಏನೋ ಒಂದು ಟಚ್ ಕೊಡ್ತೀರಾ ಅಂತಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಬಣ್ಣನೆ. ಫಸ್ಟಿಗೆ ಬಣ್ಣಲ್ ಬೇಕಾ? ಅಂದರೆ ಚಟ್ನಿಗೆ ಬಣ್ಣಲೆ ಎಂತ ಮಾಡ್ತೀರಾ ಹಾಗಾದರೆ? ಅಂದರೆ ಕೆಂಪುದ್ದ ಮೆಣಸನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಲಿಕ್ಕೆ ಉಂಟು. ಓಕೆ, ಮೆಣಸೆಲ್ಲ ಚಟ್ನಿ ಮಾಡುವಾಗ ಕರೆಕ್ಟ್ ಹುರಿಬೇಕಲ್ಲ, ಇಲ್ಲದ ಇಡಿ ಸಿಗುತ್ತೆ. ಸಣ್ಣ ಆಗಲ್ಲ ಅಂತ ಹೇಳೋದು. ಈಗ ಎಣ್ಣೆ ಹಾಕಿದ್ದೇನೆ. ಓಕೆ, 1 ಸ್ಪೂನ್ ಹಾಕಿದೆ. ಎಲ್ಲವನ್ನ ಹಾಕೊಳ್ಳುಂಟಾ? ಈರುಳ್ಳಿ ಮತ್ತು ಕೆಂಪುದ್ದ ಮೆಣಸು ಮತ್ತು ಈರುಳ್ಳಿಯನ್ನು ಮಾತ್ರ. ಹಾಂ, ಮತ್ತೆಲ್ಲ ಹಾಗೆ ಹಸಿ ಹಾಕೋದಲ್ಲ? ನಾನೊಂದು 7 ಕೆಂಪುದ್ದ ಮೆಣಸು ಅಂತ ತಗೊಂಡಿದ್ದೇನೆ. ಹೌದು. ಖಾರ ಆಗಲಿಕ್ಕಿಲ್ಲ? ಇಲ್ಲ, ಸ್ಪೈಸಿ ಅಲ್ಲ. ಹಾಂ, ಇದು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಈರುಳ್ಳಿಯನ್ನು ಬಿಸಿ ಮಾಡಲಿಕ್ಕೆ ಉಂಟು. ಓಕೆ, ಫಾಸ್ಟ್ ಇಟ್ಟರೆ ಮತ್ತೆ ಜಾಸ್ತಿ ಬೇಗ ಕರಿ ಆಗುತ್ತಲ್ಲ. ಹೌದು ಹೌದು ಹೌದು. ಯಾಕೆ ನಿಧಾನಕ್ಕೆ ಒಂದು ಸಲ ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಫ್ರೈ ಮಾಡಿ. ಓಕೆ, ಈಗ ತೆಗೆಯುವ ಇದನ್ನು. ಸಾಕಾಗುತ್ತಾ? ಓಕೆ, ಈಗ ಸ್ವಲ್ಪ ಸ್ಮೆಲ್ ಹೊಡಿತಾ ಉಂಟಲ್ಲ. ಓಕೆ, ಇದೀಗ ಆರಿದ ನಂತರ ಅದು ಹುಡಿ ಹುಡಿ ಆಗ್ತದಲ್ಲ, ಆ ಥರ ಇರುತ್ತೆ. ಈಗ ಅದಕ್ಕೆ ಈರುಳ್ಳಿ ಹಾಕ್ತಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೇನೆ. 2. ಓಕೆ, ಸ್ವಲ್ಪ ಬಾಡಿದಾಗೆ ಆದರೆ ಸಾಕಾಗುತ್ತಾ? ಸ್ವಲ್ಪ ಲೈಟ್ ಬ್ರೌನ್. ಹಾಂ, ಬ್ರೌನ್ ಆಗಬೇಕಲ್ಲ. ಟೇಸ್ಟ್ ಒಂಚೂರು ಡಿಫ್ರೆಂಟ್ ಬರ್ಬೋದು ಅಂದಲ್ಲ, ಹಸಿ ಸ್ಮೆಲ್ ಹೋಗ್ಬೋದು. ಹೌದು. ಮತ್ತು ಅದು ರುಬ್ಬಿದ ನಂತರ ಅದು ಚಟ್ನಿಯನ್ನು ಬಿಸಿ ಮಾಡಲಿಕ್ಕಿಲ್ಲ. ಹಾಂ, ಹಾಗೆ. ಓಕೆ, ಇದು ಯಾವ ನಾರ್ಮಲಾಗಿ ಯಾವುದಕ್ಕೆಲ್ಲ ತಿನ್ಬೋದು ನಾವು ಈಗ? ಅದು ಸಂತೋಷ್ ರೈಸ್ ಮಿಲ್ಸ್ ಬಿಸಿ ಬಿಸಿ ಗಂಜಿ ಜೊತೆ ಊಟಕ್ಕೆ ಬೆಚ್ಚಾಗಿ ತಿನ್ಬೋದಲ್ಲ, ಮಧ್ಯಾಹ್ನದ ಹೊತ್ತಿಗೆಲ್ಲ ಊಟದ ಜೊತೆಲ್ಲ ತಿನ್ಬೋದು ಅಂತ ಹೇಳ್ತೀರಾ ಈಗ? ಹೌದು. ಗಂಜಿ ಊಟಕ್ಕೆಲ್ಲ ಒಳ್ಳೆಯದಲ್ಲ ಚಟ್ನಿ. ಅಂದರೆ ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ. ಗಟ್ಟಿ ಚಟ್ನಿ. ನೀರು ಹಾಕ್ಲಿಕ್ಕಿಲ್ಲ. ನೀರು ಹಾಕ್ಲಿಕ್ಕಿಲ್ಲ. ಆಫ್ ಮಾಡ್ತೇನೆ ಈಗ. ಓಕೆ, ಸ್ವಲ್ಪ ತಣ್ಣಗೆ ಆಗಲಿ. ಓಕೆಲ್ಲ, ಇನ್ನೇನು ಬಿಸಿ ಮಾಡಲಿಕ್ಕಿಲ್ಲಲ್ಲ? ಇಲ್ಲ. ಇನ್ನು ನಿಮಗೆ ಮಿಕ್ಸಿ ಬೇಕಾ? ಓಕೆ, ಈಗ ತಣ್ಣಗೆ ಆಗಿದೆ. ಫಸ್ಟ್ ಕೆಂಪುದ್ದ ಮೆಣಸನ್ನು ಮಾತ್ರ ರನ್ ಮಾಡಿ ಮತ್ತೆ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಆಮೇಲೆ ಮಾಡ್ಕೊಳ್ಳುವಂತಲ್ಲ? ಓಕೆ, ಸರಿ. ಒಟ್ಟಿಗೆ ಹಾಕಿದರೆ ಒಮ್ಮೆ ಸಣ್ಣ ಆಗಲ್ಲ. ನೀರು ಹಾಕ್ಲಿಕ್ಕಿಲ್ಲ. ಇದನ್ನು ಸ್ವಲ್ಪ ಅದೇ ಡ್ರೈ ಆಗಿ. ಓಕೆ, ಇದನ್ನು ಸ್ವಲ್ಪ ಡ್ರೈ ಹುಡಿ ಮಾಡಿ. ಹಾಗೆ ಹುಡಿ ಮಾಡಬೇಕಲ್ಲ? ಹುಡಿಯಾಗಿದೆ, ಸಾಕಾಗುತ್ತೆ. ಎಷ್ಟು ಹುರ್ಕೊಂಡ ಕಾರಣ ಅಷ್ಟು ಚಿಕ್ಕದಾಗ್ತದಲ್ಲ? ಹೌದು. ಇಲ್ಲ ಇದ್ರೆ ಇಡೀ ಇರ್ಬೋದು. ಈಗ ಇದಕ್ಕೆ ಫ್ರೈ ಮಾಡಿ ಈರುಳ್ಳಿ ಹಾಕುವ. ಓಕೆ,
ಈರುಳ್ಳಿಯಲ್ಲಿ ಸ್ವಲ್ಪ ನೀರು ಬಿಡ್ಬೋದಲ್ಲ? ಹೌದು. ಈಗ ಇದಕ್ಕೆ ಕರಿಬೇವು ಹಾಕ್ತಿದ್ದೇನೆ. ಕರಿಬೇವು. ಓಕೆ. ಆಮೇಲೆ ತೆಂಗಿನ ತುರಿ. ಓಕೆ, ತೆಂಗಿನ ತುರಿ. ಕೆಲವರು ಚಟ್ನಿಗೆ ಕಡಲೆ ಅದು ಇದೆಲ್ಲ ಹಾಕ್ತಾರಲ್ಲ, ನೀವೇನು ಹಾಕ್ತಾ ಇಲ್ಲ, ತೆಂಗಿನ ತುರಿ ಹಾಕಿದರೆ ಸಾಕಾಗುತ್ತಲ್ಲ. ಉಪ್ಪು ಲಾಸ್ಟಿಗೆ ಹಾಕೊಳ್ಳೋದಾ? ಇಲ್ಲ, ಹಾಕ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಉಪ್ಪು ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಸ್ವಲ್ಪ ಹಾಕ್ತೇನೆ. ಓಕೆ. ಎಷ್ಟನ್ನು ಈಗ ಚಟ್ನಿ ಮಾಡಿದರೆ, ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ ಅಲ್ಲ? ಓಕೆ, ಆಲ್ಮೋಸ್ಟ್ ಚಟ್ನಿ ರೆಡಿ ಅಂತಲ್ಲ. ನಾವು ನೀರು ಹಾಕೋದ ಕಾರಣ ಇಷ್ಟೇ ಹುಡಿ ಆಗೋದಲ್ಲ? ಸಾಕಲ್ಲ? ಈಗ ನೀವು ಆಲ್ರೆಡಿ ಗಂಜಿ ಅಂತೂ ರೆಡಿ ತಂದಿದ್ದೀರಾ. ಈಗ ಇದಾಗಿದೆ, ಬೌಲ್ಗೆ ಹಾಕ್ತಿದ್ದೇನೆ. ಓಕೆ, ಬಿಸಿ ಬಿಸಿ ಗಂಜಿ ಜೊತೆ ಸ್ಪೈಸಿ ಚಟ್ನಿ ರೆಡಿ. ಸ್ಪೈಸಿ ಚಟ್ನಿ ರೆಡಿ ಅಲ್ಲ? ಓಕೆ, ಗಮದಾಗಿ ಉಂಟು. ಈ ಥರ ಎಲ್ಲ ಚಟ್ನಿ ಮಾಡಿಕೊಟ್ರೆ, ಈಗ ನಾವು ತೋಟದಲ್ಲೆಲ್ಲ ಏನಾದರೂ ಕೆಲಸ ಎಲ್ಲ ಮಾಡ್ತಿದ್ರೆ ಈಗ ಟಿಫಿನಲ್ಲೆಲ್ಲ ಹಾಕೊಂಡೋಗಿ ಈಸಿ ಅಲ್ಲ? ಹಾಕೊಂಡೋದ್ರೆ ಏನು ಅದೇನು ಹೊರಗಡೆ ಬರೋದಿಲ್ಲ, ಆ ಥರ ಎಲ್ಲ ಮಾಡ್ಬೋದು. ಇಲ್ಲಾಂದರೆ ಈ ಥರ ಚಟ್ನಿ ಗಂಜಿ ಜೊತೆಗೆ ಹೇಳಿ ಮಾಡಿಸಿದ್ದು ಇರ್ಬೋದು. ನೀವು ಸಂತೋಷ್ ರೈಸ್ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ರೈಸಿಗೆ ಕೂಡ ಒಳ್ಳೆಯದಾಗ್ತೈತೇಳಿ ಅದೇ ರೈಸನ್ನು ಹಾಕಿ ಗಂಜಿ ಕೂಡ ತಂದಿದ್ರು. ಓಕೆ, ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಮಮತಾ ಕೋಟೆನವರು ಸಾಕಾಗಿರುವಂತಹ ಚಟ್ನಿ, ಬಿಸಿ ಬಿಸಿಯಾದಂತಹ ಗಂಜಿ ಜೊತೆ ಚಟ್ನಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸ್ಪೈಸಿ ಚಟ್ನಿ ತಯಾರಿಸುವ ವಿಧಾನ. ಮೊದಲು 2 ಚಮಚ ಎಣ್ಣೆಯಲ್ಲಿ 6 ರಿಂದ 8 ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಒಣಮೆಣಸನ್ನು ಸೇರಿಸಿ ಕರಿಬೇವು, ತೆಂಗಿನ ತುರಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಿಸಿ ಬಿಸಿ ಗಂಜಿಯೊಂದಿಗೆ ಸ್ಪೈಸಿ ಚಟ್ನಿ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಸ್ಪೈಸಿ ಚಟ್ನಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮನ್ ತೂದಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಮಮತಾ ಕೋಟೆನವರು ಸಾಕಾಗಿರುವಂತಹ ಚಟ್ನಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋ. ಎಸ್ ಮ್ಯಾಮ್, ಇವಾಗ ಮಿಂಟ್ ಜ್ಯೂಸ್ ತಿಳಿದ್ರಲ್ಲ? ಮಿಂಟ್ ಕೊರಿಯಂಡರ್ ಜ್ಯೂಸ್. ಕೊರಿಯಂಡರ್ ಜ್ಯೂಸ್ ಏನಲ್ಲ, ಹೇಗೆ ಮಾಡ್ತೀರಾ? ಸ್ಟಾರ್ಟ್ ಮಾಡೋಣಾಗಿದ್ರೆ. ಓಕೆ, ನೀವು ಫಸ್ಟಿಗೆ ಮಿಕ್ಸ್ ಜಾರ್ ಕೇಳ್ತೀರಾ ಈಗ? ಅಂದರೆ ಈಗ 1 ಬೌಲ್ ಪುದೀನ ಸೊಪ್ಪಿಗೆ. ಓಕೆ, ನೀವು ಅದರ ದಂಟೆ ಎಲ್ಲ ಹಿಡ್ಕೊಂಡಿದ್ದೀರಾ? ಹೌದು. ಎಲ್ಲ ಇದ್ರೇನು ಒಳ್ಳೇದಾ? ಹೌದು. ಓಕೆ, 1 ಕಪ್ ತಗೊಂಡಿದ್ದೇನೆ ಪುದೀನ ಸೊಪ್ಪು. ಓಕೆ, ಇದು ಈಗ 1 ಕಪ್ ಕೊತ್ತಂಬರಿ ಸೊಪ್ಪು. ಓಕೆ, ಸೇಮ್ ಬೇಕಲ್ಲ ಅಷ್ಟು? ಹಾಂ. ಇದು ಸಾಧಾರಣ ಒಂದು 4-5 ಜನಕ್ಕೆ ಸಾಕಾಗ್ಬೋದು ಅಂತಲ್ಲ? ಹೌದು. ಓಕೆ, ಆಮೇಲೆ ಈಗ ರುಚಿಗೆ ಅನುಸಾರ ಉಪ್ಪು ಹಾಕ್ತೀರಾ ಜ್ಯೂಸ್? ಓಕೆ, ಅಷ್ಟು ಬೇಕಾಗುತ್ತಾ? ಸ್ವೀಟ್ ಹಾಕ್ತೀರಾ ಅದಕ್ಕೆ? ಯಾವುದು ಸ್ವೀಟ್ ಕೂಡ ಹಾಕ್ತೇನೆ. ಓಕೆ, ಸಕ್ಕರೆ ಹಾಕ್ತಿದ್ದೀರಲ್ಲ? ಈಗ ಸಕ್ಕರೆ. ಓಕೆ, ಸಾಧಾರಣ ಒಂದು 1/4 ಕಪ್ ಬೇಕು. ಹಾಂ, ಅಷ್ಟು ಅನುಸಾರ. ಈ ಥರ ಜ್ಯೂಸ್ ಮಾಡುವಾಗ ಸಕ್ಕರೆ ಇದ್ದಷ್ಟು ಒಳ್ಳೇದಲ್ಲ? ಹೌದು. ಇಲ್ಲ ಇದ್ದರೆ ಸ್ವಲ್ಪ ಬಾಯಿಗೆ ಅರಾರ ಸಿಗ್ಬೋದು. ಈಗ ಸ್ವಲ್ಪ ಪೆಪ್ಪರ್ ಪುಡಿ. ಹಾಂ, ಪೆಪ್ಪರ್ ಪುಡಿ ಅಲ್ಲ? ಜೀರಿಗೆ ಪುಡಿ. ಓಕೆ, ನಾವು ಜೀರಿಗೆ ಕಷಾಯ ಎಲ್ಲ ಕುಡಿದಿದ್ದೇವೆ. ಹೌದು. ಓಕೆ, ಆಮೇಲೆ ಈಗ ಸ್ವಲ್ಪ ಲಿಂಬೆ ರಸ ಹಾಕ್ತೇನೆ. ಮತ್ತೆ ರನ್ ಮಾಡಿದ್ಮೇಲೆ ಸ್ವಲ್ಪ. ಈಗ ಜಸ್ಟ್ ಸ್ವಲ್ಪ ಹಾಕಿದ್ದೀರಾ? ಹೌದು. ಓಕೆ, ಈಗ ನೀರು ಹಾಕಬೇಕಲ್ಲ? ನೀರು ಹಾಕದಿದ್ದರೆ ಜ್ಯೂಸ್ ಆಗಲ್ಲ. ಓಕೆ, ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಅಷ್ಟು ಸಾಕಾಗುತ್ತಾ ನೀರು? ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು? ಆಮೇಲೆ ನೋಡಿ ಪುನಃ ಹಾಕುವ. ಸಾಕಾಗುತ್ತಾ? ಹಾಂ, ಹಾಕಿ. ಈಗ ಇಷ್ಟನ್ನು ಈಗ ನಾನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹೌದು. ಹಾಗಾದರೆ ಇದು ಕೆಲಸ ಏನೂ ಇಲ್ಲಲ್ಲ, ರಪ್ಪಾಗುತ್ತೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಈಗ ಇದನ್ನು ಸೋಸಬೇಕು. ಮತ್ತೆ ಪುನಃ ಸ್ವಲ್ಪ ಕೋಲ್ಡ್ ನೀರು ಹಾಕಿ ರನ್ ಮಾಡುವ. ವಾಪಸ್ ಆಗಬೇಕಾ? ಓಕೆ,
ಆಲ್ಮೋಸ್ಟ್ ಈ ಜ್ಯೂಸಿಗೆ ಸಾಧಾರಣ ಎಲ್ಲ ಹಾಕಿದ್ವಲ್ಲ ನಾವು, ಕೊತ್ತಂಬರಿ ಮತ್ತು ಪುದೀನ ಆಮೇಲೆ ಏನು ಕಾಳು ಮೆಣಸಿಂದು ಎಲ್ಲ ಹಾಕಿದ್ವಿ. ಹೌದು. ಈಗ ಪುನಃ ಇದನ್ನು ವಾಪಸ್ ಹಾಕಿ ಇದು ಮಾಡ್ತೀರಾ? ಓಕೆ. ಹಂಗಾದರೆ ಆರೋಗ್ಯಕ್ಕೆ ಗಂಟಲು ನೋವು ಅದಕ್ಕೆಲ್ಲ ಹೇಳಿ ಮಾಡಿಸಿದ ಹೇಳ್ಬೋದಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಮಾಡಿ ನೀರು ಹಾಕ್ಬೇಕಾ? ಸಾಕು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ಈಗ ಪುನಃ ಸೋಸ್ತೇನೆ. ಓಕೆ. ಸೊಪ್ಪಿನ ಹಸಿ ವಾಸನೆ ಹಾಗೆ ಹೊಡಿತುಂಟಲ್ಲ ಮೂಗಿಗೆ. ಪುದೀನ ಸೊಪ್ಪು ಸ್ವಲ್ಪ ಪರಿಮಳ ಜಾಸ್ತಿ ಉಂಟು. ಹೌದು. ಈಗ ಇದಕ್ಕೆ ನಿಂಬೆ ರಸ ಹಾಕ್ತಿದ್ದೇನೆ. ಓಕೆ, ಆಲ್ರೆಡಿ ನೀವು ಹಾಕಿದ್ದೀರಾ? ಆಗ ಸ್ವಲ್ಪ ಹಾಕಿತ್ತು, ಈಗ ಸ್ವಲ್ಪ. ಓಕೆ, ಆಲ್ಮೋಸ್ಟ್ ಜ್ಯೂಸ್ ರೆಡಿ ಅಂತ ಹೇಳ್ಬೋದಲ್ಲ. ಹೌದು. ಈಗ ಸರ್ವ್ ಮಾಡಲಿಕ್ಕೆ ನಿಮ್ಮ ಟೈಮ್. ಹೌದು. ಸರ್ವ್ ಮಾಡಲಿಕ್ಕೆ ಗ್ಲಾಸ್ ಅಂತೂ ಬಂದಾಗಿದೆ. ಹೌದು. ಸರ್ವ್ ಮಾಡಲಿಕ್ಕೆ ಮಾತ್ರ ಬೇಕಿಲ್ಲ. ಹಾಕ್ತಿದ್ದೇನೆ. ಓಕೆ. ಗ್ರೀನ್ ಜ್ಯೂಸ್. ಈಗ ಇದಕ್ಕೆ ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ಈಗ ಮಿಂಟ್ ಕೊರಿಯಾಂಡರ್ ಜ್ಯೂಸ್ ರೆಡಿ ಅಲ್ಲ. ನೋಡಲಿಕ್ಕೆ ಫುಲ್ ಹಸಿರೇ ಕಾಣ್ತುಂಟು. ಸಾಧಾರಣ ಎಲ್ಲ ಏನು ನಾವು ಆರೋಗ್ಯಕ್ಕೆ ಮನೆಯಲ್ಲಿ ಹೇಗೆ ಜ್ಯೂಸ್ ಮಾಡಿ ಕುಡಿತೇವೆ, ಜೀರಿಗೆ ಕಷಾಯ ಅದು ಇದೆಲ್ಲ ಮಾಡಿ ಕೊಡ್ತೇವಲ್ಲ, ಅದೇ ಥರ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡಿದ್ರಲ್ಲ. ಆಲ್ ಇನ್ ಒನ್ ಅಂತ ಹೇಳ್ಬೋದಲ್ಲ. ಎಲ್ಲದಕ್ಕೂ ಯೂಸ್ ಆಗ್ಬೋದು ಆರೋಗ್ಯಕ್ಕೆ. ಓಕೆ, ಟೇಸ್ಟ್ ನೋಡಲಾಗಿದೆ ಈಗ. ಓಕೆ, ಮಮತಾ ಅವರು ಸಗದಾಗಿರುವಂತಹ ಮಿಂಟ್ ಕೊರಿಯಾಂಡರ್ ಜ್ಯೂಸ್ ರೆಡಿ ಮಾಡಿಬಿಟ್ಟಿದ್ರೆ ಗಮ್ಮದಾಗಿ ಕಾಣ್ತಾ ಉಂಟು. ಹಸಿರು ಚೆನ್ನಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಮಿಂಟ್ ಕೊರಿಯಾಂಡರ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ಪುದೀನಾ ಸೊಪ್ಪಿಗೆ 1 ಕಪ್ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 3 ರಿಂದ 4 ಚಮಚದಷ್ಟು, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ನಿಂಬೆ ರಸ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಸೇರಿಸಿ ಸರ್ವ್ ಮಾಡಿ ಮಿಂಟ್ ಕೊರಿಯಾಂಡರ್ ಜ್ಯೂಸ್. ಎಸ್ ಮ್ಯಾಮ್, ಒಂದು ಚಟ್ನಿ ಆಮೇಲೆ ಇನ್ನೊಂದು ಜ್ಯೂಸ್. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಚಟ್ನಿ. ಖಾರ ನೋಡು ಅಂತ ಹೇಳ್ತಿದ್ದೀರಲ್ಲ. ಓಕೆ, ತಗೊಳ್ಳಿ ನೀವು. ಖಾರ ಇದ್ದ ಕಾರಣ ಸ್ವಲ್ಪ ಫಸ್ಟಿಗೆ ಚಟ್ನಿ ಮಾತ್ರ ನೋಡ್ತೇನೆ. ನಮ್ಮದಾಗುಂಟು ಇದು ಪಕ್ಕ ಗಂಜಿ ಮತ್ತು ಹೇಳಿ ಮಾಡಿಸಿದಲ್ಲ. ಬಿಸಿ ಬಿಸಿ ಗಂಜಿ ಜೊತೆಗೆ ಈ ಥರ ಚಟ್ನಿ ಇದ್ದರೆ ಫುಲ್ಲು ಖಾಲಿ ಮಾಡೋದು. ಮಧ್ಯಾಹ್ನ ಹೊತ್ತಿಗೆಲ್ಲ ದಣಿದು ಬಂದು ಈ ಥರ ಚಟ್ನಿ ಸಿಕ್ಕಿದರೆ, ಖಾಲಿ ಚಟ್ನಿ ಸಿಕ್ಕಿದ್ರೆ ಸಾಕು. ಚೆನ್ನಾಗಿದೆ, ಟೇಸ್ಟ್ ಕೂಡ ಗಮನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಈಗ ಸ್ಪೆಷಲಾಗಿ ಜ್ಯೂಸ್ ಎಲ್ಲ ಇದು ಕೂಡ ಚೆನ್ನಾಗುಂಟು. ನಾನೇನು ಅಂದ್ಕೊಂಡೆ ಅಂದರೆ ಈಗ ಸೊಪ್ಪಿನ ಫ್ಲೇವರ್ ಜಾಸ್ತಿ ಬರ್ಬೋದು ಆ ಥರ ಅಂತ. ಬಟ್ ನಾವು ಈ ಥರ ಸೋಸಿ ಕುಡಿದ ಕಾರಣ, ಜ್ಯೂಸ್ ಮಾಡಿದ ಕಾರಣ ಚೆನ್ನಾಗಿರುತ್ತೆ. ಅದರದ್ದು ಏನು ಸೊಪ್ಪಿನ ಅಂಶ ಏನು ಕೂಡ ಗೊತ್ತಾಗಲ್ಲ. ಟೇಸ್ಟ್ ಕೂಡ ಗಮನಾಗುಂಟು. ನಾರ್ಮಲಾಗಿ ನಾವು ಜೀರಿಗೆ ಅದು ಕಷಾಯ ಇದೆಲ್ಲ ಕುಡಿತೇವೆ. ಈ ಥರ ಸ್ಪೆಷಲಾಗಿ ಹಸಿಯಾಗಿ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿದೆ ಮ್ಯಾಮ್, ಟೇಸ್ಟಿ ಆಗಿದೆ ಮತ್ತು ಹೆಲ್ದಿ ಕೂಡ ಹೇಳಿದ್ರಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಒಂದು ಖಾರ, ಇನ್ನೊಂದು ಸ್ವೀಟ್. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ. ಓಕೆ, ಹಾಗಾದರೆ ನಮ್ಮ ಈ ಒಂದು ಕಾರ್ಯಕ್ರಮ 1-2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ಟರ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಕೋಟೆಯವರು ಸಾಕಾಗಿರುವಂತಹ ಮಿಂಟ್ ಮತ್ತು ಕೊರಂಡರ್ ಹಾಕಿ ಜ್ಯೂಸ್ ಮತ್ತು ಸ್ಪೆಷಲಾಗಿ ಸ್ಪೈಸಿ ಚಟ್ನಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ಟಿ.